ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಪರಿಚಯಿಸಿ ಗುರುತಿಸುವಂತಹ ಒಂದು ವೇದಿಕೆ. ಈ ವಾರ ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲೂರಿನ ಒಬ್ಬ ಪ್ರತಿಭೆ, ಏನು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡ್ತಿರುವಂತಹ ಪ್ರತಿಭೆ. ಅಷ್ಟೇ ಅಲ್ಲದೆ ಒಂದು ಉತ್ತಮ ಕಂಠವನ್ನು ಹೊಂದಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ರಂಜಿತಾ ಎಲ್ಲೂರವರೇ. ರಂಜಿತಾ ಅವರೇ, ನಿಮ್ಮ ಬಗ್ಗೆ ಮಾತಾಡ್ತಾ ಇತ್ತು ನಾವು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಮಾತಾಡ್ತೀವಿ. ಸೊ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಪ್ಯಾಕೇಜ್ ಯಕ್ಷಗಾನದಲ್ಲಿ. ಸೊ ಯಾರೆಲ್ಲ ಇದ್ದಾರೆ, ಏನೆಲ್ಲ ಪಾತ್ರಗಳನ್ನು ಮಾಡ್ತೀರಾ ಫ್ಯಾಮಿಲಿ ಒಟ್ಟು ಸೇರಿಕೊಂಡೇನು ಅಂತ? ನನ್ನ ಅಪ್ಪ, ಅಮ್ಮ, ನನ್ನ ತಂಗಿ ರಕ್ಷಿತಾ ಎಲ್ಲೂರು ಅಂತ. ಆಕ್ಚುಲಿ ಅವಳು ನನಕ್ಕಿಂತ ಒಳ್ಳೆ ಆರ್ಟಿಸ್ಟ್. ಬಟ್ ನನಗೆ ಫಸ್ಟ್ ಎಕ್ಸ್ಪೋಜರ್ ಸಿಕ್ಕಿದ್ರಿಂದ ಎಲ್ಲರೂ ನನಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. But she deserves a lot more than what she has now, because she's a very good, very talented girl. ಅವಳು ಸಂಗೀತ ಕಲಿತಾ ಇದ್ದಾಳೆ, ಈಗ ಸೀನಿಯರ್ ಮಾಡ್ತಾ ಇದ್ದಾಳೆ. ಹಾಗೆ ಯಕ್ಷಗಾನದಲ್ಲಿಯೂ ಅವಳ ಹಾಗೆ ದಿಗಿನ ಹಾಕ್ಲಿಕ್ಕೆ ನನಗೆ ಆಗಲಿಕ್ಕೆ ಇಲ್ಲ. that's the thing, I always look up to her. ತುಂಬ ಒಳ್ಳೆ ವೇಷ. ಮತ್ತು ನಮ್ಮ ಟೀಮಲ್ಲಿ ನಾನು ಇಂದ್ರಜಿತ್ತು ಮಾಡಿದರೆ ಅವಳು ಲಕ್ಷ್ಮಣ ಮಾಡೋದು. ಅವಳು ನನ್ನ ಎದುರು ವೇಷ ಮಾಡ್ತಾಳೆ ಅಂದರೆ ನನಗೆ ಸ್ವಲ್ಪ ಪುಕ್ಕು ಆಗ್ತದೆ, ಕಾಣಿಸ್ಕೊಳ್ಬೇಕಲ್ಲ. ಮತ್ತು ಶೀಸ್ ಅ ವೆರಿ ಸಪೋರ್ಟಿವ್ ಸಿಸ್ಟರ್. ಅವಳ ಪ್ಲೇಸಲ್ಲಿ ಯಾರು ಬೇರೆ ಇರ್ತಿದ್ರು, ಐ ಡೋಂಟ್ ಥಿಂಕ್ ಐ ವುಡ್ ಬಿ ಹಿಯರ್ ಟುಡೇ. ಇಮೋಷ್ನಲಿ ಆ್ಯಂಡ್ ಏನು ಹೇಳೋದು, ಪ್ರಾಕ್ಟಿಕಲಿ ವೆರಿ ಸಪೋರ್ಟಿವ್, ವೆರಿ ಟ್ಯಾಲೆಂಟೆಡ್ ಸಿಸ್ಟರ್. ಹಾಗೆ ನನ್ನ ಅಮ್ಮ ಅಪ್ಪ, ಲೈಕ್ ಐ ಆಲ್ರೆಡಿ ಟೋಲ್ಡ್, ಹಾಗೆ ನಾವು 4 ಜನರು ವೇಷ ಮಾಡ್ತೇವೆ. ಈಗ ಸುದರ್ಶನ ವಿಜಯ ಪ್ರಸಂಗ ಅಂತ ಆದರೆ ನನ್ನ ಸುದರ್ಶನ, ನನ್ನ ತಂಗಿಯ ಲಕ್ಷ್ಮಿ, ಅಮ್ಮನ ವಿಷ್ಣು, ಅಪ್ಪನ ಶತ್ರುಪ್ರಸೂದನ. ಹಾಗೆ ಸೊ ಇಟ್ಸ್ ಲೈಕ್ ಅ ಪ್ಲಸ್ ಪಾಯಿಂಟ್ ಆ್ಯಂಡ್ ವಿಚ್ ಐ ಆಮ್ ವೆರಿ ಪ್ರೌಡ್ ಆಫ್. ಯಾ. ಓಕೆ, ಈಗ ನೀವು ನಿಮ್ಮ ಕಂಠ ಒಂದು ಅದೊಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಕ್ಷಗಾನದಲ್ಲಿ ಇದ್ದುಕೊಂಡು ಇಂತಹ ಒಂದು ಸುಮಧುರ ಕಂಠ ನಿಮಗೆ ಇದೆ. ಅದರ ನಡುವೆ ಹಲವಾರು ಕಮೆಂಟ್ಸ್ ಕೂಡ ಬಂತು, ಇನ್ ಫ್ಯೂಚರ್ ನಿಮಗೆ ಯಾವುದಾದ್ರಲ್ಲಿ ಆಪರ್ಚುನಿಟೀಸ್ ಬಂತು. ಓಕೆ, ಇದರ ನಡುವೆ ಅಂದರೆ ನೀವು ಸಿಂಗಿಂಗ್ ಈಸ್ ಅದರ್ ಪಾರ್ಟ್, ಯಕ್ಷಗಾನ ಇಸ್ ಅದು. ಬಿಕಾಸ್ ಅದರಲ್ಲಿ ಯಕ್ಷಗಾನದಲ್ಲಿ ಮಾತಾಡುವಾಗ ಅದರ ವಾಯ್ಸೇ ಬೇರೆ ಇರ್ತದೆ. ಯೂಶ್ವಲ್ ಆಗಿ ಗಂಡು ಕಲೆಯಲ್ಲಿ ಗಂಡಿನ ರೀತಿ ನೀವು ಟ್ರೈ ಮಾಡ್ತೀರಿ. ಬಟ್ ಹೇಗೆ ಕೋಪ್ ಅಪ್ ಮಾಡ್ತೀರಿ? ಸಿಂಗರ್ ನೆಕ್ಸ್ಟ್ ಡೇ, ಹಿಂದಿನ ದಿವಸ ನಿಮ್ಮದ್ರಲ್ಲಿ ಯಕ್ಷಗಾನ ಮಾಡಿ ಆ ನೆಕ್ಸ್ಟ್ ಡೇ ಹೋಗುವಾಗ ವಾಯ್ಸ್ ಹೋಗಿರ್ತದೆ ಆಬ್ವಿಯಸ್ಲಿ. ಸೊ ಹೇಗೆ ಕೋಪ್ ಅಪ್ ಮಾಡ್ತೀರಿ ಆ ಟೈಮಲ್ಲಿ ಸಿಂಗಿಂಗ್? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಆ್ಯಕ್ಚುಲಿ. ದ ಥಿಂಗ್ ಇಸ್, ನಮ್ಮನ್ನು ಯಕ್ಷಗಾನ ವೇಷ ಹಾಕುವಾಗ ಖಾಲಿ ಒಂದು ಯಕ್ಷಗಾನ ಆರ್ಟಿಸ್ಟ್ ಆಗಿ ನೋಡ್ತಾರೆ, ಮತ್ತೆ ಕಮೆಂಟ್ ಮಾಡ್ತಾರೆ. ಅಂದರೆ ನಿಮ್ಮ ವಾಯ್ಸ್ ಇಸ್ ನಾಟ್ ಆ್ಯಪ್ಟ್, ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಬಟ್ ನಾವು ಯಾರಾದರೂ ನಮ್ಮನ್ನು ಹೊಗಳುವಾಗ ಅಲ್ಲ ತೆಗಳುವಾಗ ನಾವು 6ಕ್ಕೂ ಏರಬಾರ್ದು, 3ಕ್ಕೂ ಇಳಿಬಾರ್ದು, ಇಸ್ ವಾಟ್ ಐ ಬಿಲೀವ್ ಇನ್. ಬಿಕಾಸ್ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ನಮಗೆ ನಾಳೆ ಏನು ಕಮಿಟ್ಮೆಂಟ್ಸ್ ಉಂಟು, that nobody is gonna explain it to them. So ನಾವು ನಮಗೆ ಆಗುವಷ್ಟು ನಾವು ಬೆಸ್ಟ್ ಕೊಡ್ಬೇಕು ಅಷ್ಟೇ ಯಾವಾಗಲೂ. ನನಗೆ ನೆಕ್ಸ್ಟ್ ದಿನ ಪ್ರೋಗ್ರಾಮ್ ಇದೆ ಅಂತ ವ್ಯೂವರ್ಸಿಗೆ ಗೊತ್ತಿರೋದಿಲ್ಲ, ಕ್ರಿಟಿಕ್ಸಿಗೆ ಗೊತ್ತಿರೋದಿಲ್ಲ. ಬಟ್ ಐ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಬಿಕಾಸ್ ಐ ಆಮ್ ದ ಒನ್ ಹೂಸ್ ಗೋನ್ ಪರ್ಫಾರ್ಮ್ ನೆಕ್ಸ್ಟ್ ಡೇ. ಸೊ ನಾನು ಅದಕ್ಕೆ ಆ ರೀಸನ್ಗಾಗಿ ನಾನು ಯಕ್ಷಗಾನ ಮಾತ್ರ ಅಲ್ಲ, ಐ ಆಮ್ ಅ ಸಿಂಗರ್ ಟು. ಸೊ ನಾನು ಪ್ರೋಗ್ರಾಮ್ಸ್ ಇರುವಾಗ ನನ್ನ ವಾಯ್ಸ್ ಕರ್ಕಶ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಸಿಂಗಿಂಗ್ ಎಫೆಕ್ಟ್ ಆಗ್ತದೆ. ದ್ಯಾಟ್ ಈಸ್ ದ ನೆಗೆಟಿವ್ ಪಾಯಿಂಟ್ ದಟ್ ಎವ್ರಿಬಡಿ ಟೆಲ್ಸ್. ಬಟ್ ಐ ಫೀಲ್ ಲೈಕ್ ವಿ ಹ್ಯಾವ್ ಮೋರ್ ಗುಡ್ ಥಿಂಗ್ಸ್ ಟು ಫೋಕಸ್ ಆನ್ ದ್ಯಾನ್ ದ ಕ್ರಿಟಿಕ್ಸ್. ಎಕ್ಸಾಕ್ಟ್ಲಿ, ಅದು ನಿಜವಾದ ಮಾತು. ಯಾಕಂತ ಹೇಳಿದರೆ ನಮಗೆ ಮಾತ್ರ ಗೊತ್ತಿರುವಂಥದ್ದು ನಮ್ಮ ಮುಂದಿನ. ನಿಮಗೆ ಈ ಸಿಂಗಿಂಗ್ನಲ್ಲಿ ತುಂಬ ಇಷ್ಟವಾದ ಕಲಾವಿದರು ಅಂತ ಇರ್ತಾರೆ. ಸೊ ಹೂ ಈಸ್ ಯುವರ್ ಫೇವ್ರೆಟ್? ಫೇವ್ರೆಟ್ ತುಂಬ ಇದ್ದಾರೆ, ಎಲ್ಲರೂ ಈಕ್ವಲಿ. ಶಂಕರ್ ಮಹಾದೇವನ್,
ಮತ್ತು ಅರಿಜಿತ್ ಸಿಂಗ್ ಆಬ್ವಿಯಸ್ಲಿ. ಆಮೇಲೆ ಕರ್ನಾಟಕಲ್ಲಿ ಟಿ ಎಮ್ ಕೃಷ್ಣ ತುಂಬ ಇಷ್ಟ, MS ಅಮ್ಮ, MS ಸುಬ್ಬಲಕ್ಷ್ಮಿ. ಹಾಗೆ ತುಂಬ ಎಲ್ಲರೂ ಹಾಡೋದು ಅವರವರ ವೇಯಲ್ಲಿ ಅದು ಚಂದ ಆ್ಯಂಡ್ ಡಿಫ್ರೆಂಟೇ. ಓಕೆ, ನಿಮಗೆ ಈಗ ನೀವು ಹೇಳಿದರೆ ನಿಮ್ಗೆ ಇಷ್ಟ ಆದ, ಈಗ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ಭಾಷೆಗಳಲ್ಲಿ ಹಾಡಿರುವಂತಹ SP ಬಾಲಸುಬ್ರಹ್ಮಣ್ಯಂ ಅವರಿದ್ದಾರೆ, KJ ಯೇಸುದಾಸ್. ಸೊ ಇವರ ಬಗ್ಗೆ ಏನು ಹೇಳ್ತೀರಿ? ಸೊ ಇಂತಹ ಒಂದು ಲೆಜೆಂಡ್ಸ್ನ ನಡುವೆ ನಾವು ದಿನ ಕೇಳುವಂಥದ್ದು, ಸೊ ಇವರ ಬಗ್ಗೆ ಏನು ಹೇಳ್ತೀರಿ ನೀವು? ನನಗೆ ಅವರ ಬಗ್ಗೆ ಹೇಳುವಷ್ಟು ನಾನು ದೊಡ್ಡವಳಲ್ಲ. ನಿಜ. ಆದರೆ ವಾಟ್ ಐ ಕ್ಯಾನ್ ಟೆಲ್ ಇಸ್ ಆಲ್ ದ ಸಿಂಗರ್ಸ್, ಬಿಗಿನರ್ಸ್ ಆಗಲಿ ಅಲ್ಲ ಎಕ್ಸ್ಪರ್ಟ್ಸ್ ಆಗಲಿ, ನಮಗೆ ನಾವು ಎಷ್ಟೇ ಕಲ್ತರೂ ಕೂಡ ಅವರಲ್ಲಿ ಕಲೀಲಿಕ್ಕೆ ತುಂಬ ಇರ್ತದೆ. ದೇ ಆರ್ ಲೈಕ್ ಅ ಇನ್ಸ್ಪಿರೇಷನ್ ಟು ಅಸ್. ಆ್ಯಂಡ್ ನಮಗೆ ಇನ್ಸ್ಪಿರೇಷನ್, ನಮ್ಮನ್ನು ಇನ್ಸ್ಪೈರ್ ಮಾಡಲಿಕ್ಕೆ ಬಾಲಸುಬ್ರಹ್ಮಣ್ಯಮೇ ಆಗಬೇಕು ಅಂತಿಲ್ಲ. 6 ವರ್ಷದ ಮಗು, ಕಲಿತಾ ಇರುವ ಮಗು ಹತ್ರವೂ ನಮಗೆ ಕಲೀಲಿಕ್ಕೆ ಇರ್ತದೆ. ಸೊ ಏಜ್ ರಿಯಲಿ ಡಸಂಟ್ ಮ್ಯಾಟರ್. ಆ್ಯಂಡ್ ಆಲ್ಸೋ ಫೇಮ್. ಈ ಎಲ್ಲ ಸಿಂಗರ್ಸ್ ಹಾಡುವುದು ನೋಡುವಾಗ ನಾನು ಹಾಡಬೇಕು, ನನಗೂ ಒಂದು ಏನು ಆ ಪೊಟೆನ್ಷಿಯಲ್ ಇದೆ. ಐ ಶುಡ್ ಗಿವ್ ಟು ದ ಆರ್ಟ್. ಫೇಮ್ ಆಗಲಿ ಹೆಸರಾಗಲಿ, ದಟ್ ಡಸಂಟ್ ಕೌಂಟ್. ಸೊ ದೇ ಇನ್ಸ್ಪೈರ್ ಅಸ್ ಟು ಸಿಂಗ್ ಬೆಟರ್ ಎವ್ರಿ ಡೇ. ಸೊ ನಿಮಗೆ ಯಕ್ಷಗಾನದಲ್ಲಿ ತುಂಬ ಇಷ್ಟಪಡುವ ಒಬ್ಬ ಕಲಾವಿದರ ವೇಷ ಎನ್ನುವಂಥದ್ದಿದೆ. ಸೊ ಕಲಾವಿದರು ಯಾರು, ಅದರ ವೇಷಧಾರಿ ಯಾರು? ನನ್ನ ಅಪ್ಪ. ವೆರಿ ನೈಸ್. ನನ್ನ ಅಪ್ಪ, ಯಾಕಂದರೆ ಅವರು ಸ್ಟೇಜಲ್ಲಿ ಏನಾದರೂ ಸ್ವಲ್ಪ ಆಚೆ ಆದರೆ ನಾನು ಹೇಳಿದರೆ, ಅಲ್ಲ ನಾನು ಏನಾದರೂ ಆಚೆ ಅವ್ರು ಹೇಳಿದರೆ, ವಿ ರೆಸ್ಪಾಂಡ್ ಈಕ್ವಲಿ. ಅಂದರೆ ನನ್ನ ಗುರುಗಳವರು, ಆದರೂ ನಾನು ಕೆಲವೊಮ್ಮೆ ಅದು ಸರಿ ಆಗಲಿಲ್ಲ, ಇದು ಸರಿ ಆಗಲಿಲ್ಲ ಹೇಳಿದರೆ ಅವರು ಒಪ್ತಾರೆ, ನೆಕ್ಸ್ಟ್ ಡೇ ಅದನ್ನು ತಿತ್ತಾರೆ. ಅದು ನಿಜವಾದ ಕಲಾವಿದನ ಒಂದು ಲಕ್ಷಣ ಅಂದರೆ ಅದೇ. ನಿಜ. ಮತ್ತು ಐ ಲುಕ್ ಅಪ್ ಟು ಹಿಮ್ ವೆರಿ ಮಚ್. ಹಾಗೆ ದೀಪಕ್ ರಾವ್ ಪೇಜಾವರ್, ಅವರು ಆಲ್ರೌಂಡರ್ ಯಕ್ಷಗಾನದಲ್ಲಿ. ಎಲ್ಲ ವೇಷಗಳನ್ನು ಒಂದೇ ಕೆಪಾಸಿಟಿಯಿಂದ ಮಾಡುವಂಥ ಕಲಾವಿದ, ವಿಚ್ ಇಸ್ ವೆರಿ ರೇರ್. ಈಸ್ ಮೈ ಫೇವ್ರೆಟ್ ಸಿನ್ಸ್ ಮೈ ಚೈಲ್ಡ್ಹುಡ್. ಅಂದರೆ ನಾನು ಫಸ್ಟ್ ವೇಷ ಮಾಡುವಾಗ ನನ್ನ ಕೃಷ್ಣನಿಗೆ ಮಾಯಾಪೂತನಿ ಅವರೇ ಮಾಡಿದ್ದು. ಸೊ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಹಾಗೆ ತುಂಬ ಕಲಾವಿದರಿದ್ದಾರೆ, ವೆರಿ ಗುಡ್ ಆರ್ಟಿಸ್ಟ್, ವಿಚ್ ಇನ್ಸ್ಪೈರ್ ಮೀ ಎವ್ರಿ ಡೇ. ಓಕೆ, ನೀವು ಈಗ ತುಂಬ ಹಲವಾರು ಘಟಾನುಘಟಿಗಳಿದ್ದಾರೆ, ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದರೆ ನನಗೆ ಈ ವ್ಯಕ್ತಿ ಜೊತೆ ನಾನು ಪಾತ್ರವನ್ನು ಮಾಡಬೇಕು. ಸೊ ಅಂಥ ವ್ಯಕ್ತಿಗಳು ಯಾರಾದರೂ ಇದ್ದಾರಾ? ನನಗೆ ಘಟಾನುಘಟಿಗಳೊಂದಿಗೆ ವೇಷ ಮಾಡುವುದಕ್ಕಿಂತ ಕಲಿತಾ ಇರುವ ಮಕ್ಕಳೊಂದಿಗೆ ನನಗೆ ವೇಷ ಮಾಡಬೇಕು ಅಂತ ತುಂಬ ಆಸೆ. ಯಾಕಂದರೆ ಅವರಲ್ಲೂ ಕಲೀಲಿಕ್ಕೆ ತುಂಬ ಇರ್ತದೆ. ಮತ್ತು ನನಗೆ ಯಾಕೋ ಅದೊಂದು ಆಸೆ, ಈಗಷ್ಟೇ ರಂಗ ಪ್ರವೇಶ ಮಾಡಿದವರು, ಅವರಿಗೆ ಸಪೋರ್ಟ್ ಮಾಡಬೇಕು, ಅವರನ್ನ ಮೇಲೆ ತರಬೇಕು. ಯಾಕಂದರೆ ವಿ ವರ್ ಆಲ್ಸೋ ದೇರ್ ಇನ್ ದ್ಯಾಟ್ ಪ್ಲೇಸ್ ಒನ್ ಡೇ. ಸೊ ನಂಗೆ ಆದಷ್ಟು ಎಲ್ರಿಗೆ ಸಪೋರ್ಟ್ ಮಾಡಬೇಕು, ಎಲ್ರಿಗೆ ನನ್ನಿಂದ ಆದಷ್ಟು ಸಹಾಯ ಮಾಡಬೇಕು ಅಂತ ನನಗೆ ತುಂಬ ಆಸೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ 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 ಗೋವಿಂದಾಯ ಗೋವಿಂದಾಯ
ನಮಃ ನಮಃ ತಿಪ್ಪೆತಿರುಳನು ಉಳಿದು ಮಣ್ಣಿಗುರುಳಿದ ಬೀಜ ಕಲಿಸುವಂತೆ ಮೊಳಕೆಗೆ ಸಿಪ್ಪೆತಿರುಳನು ಉಳಿದು ಮಣ್ಣಿಗುರುಳಿದ ಬೀಜ ಕಲಿಸುವಂತೆ ಮೊಳಕೆಗೆ ಎಲ್ಲ ನೆಂಟನು ತೊರೆದು ನಗ್ನವಾಗಿದೆ ಜೀವ ಎಲ್ಲ ನೆಂಟನು ತೊರೆದು ನಗ್ನವಾಗಿದೆ ಜೀವ ಹೊಸತು ಬದುಕಿನ ಬಯಕೆಗೆ ಹೊಸತು ಬದುಕಿನ ಬಯಕೆಗೆ ಬೇಸರಾಗಿದೆ ಮಾತು ಭಾರವಾಗಿದೆ ಜೀವ ನೋವು ಕರಗಿದೆ ಕಣ್ಣಲಿ ನೋವು ಕರಗಿದೆ ಕಣ್ಣಲಿ ಸಿಪ್ಪೆತಿರುಳನು ಉಳಿದು ಮಣ್ಣಿಗುರುಳಿದ ಬೀಜ ಕಲಿಸುವಂತೆ ಮೊಳಕೆಗೆ ಸಿಪ್ಪೆತಿರುಳನು ಉಳಿದು ಮಣ್ಣಿಗುರುಳಿದ ಬೀಜ ಕಲಿಸುವಂತೆ ಮೊಳಕೆಗೆ ಎಲ್ಲ ನೆಂಟನು ತೊರೆದು ನಗ್ನವಾಗಿದೆ ಜೀವ ಎಲ್ಲ ನೆಂಟನು ತೊರೆದು ನಗ್ನವಾಗಿದೆ ಜೀವ ಹೊಸತು ಬದುಕಿನ ಬಯಕೆಗೆ ಹೊಸತು ಬದುಕಿನ ಬಯಕೆಗೆ ಬೇಸರಾಗಿದೆ ಮಾತು ಭಾರವಾಗಿದೆ ಮೌನ ನೋವು ಕರಗಿದೆ ಕಣ್ಣಲಿ ನೋವು ಕರಗಿದೆ ಕಣ್ಣಲಿ ना जा चक्करी के मारे ना जा सौतन पुकारे सावन आएगा तो पूछेगा ना जा रे फीकी फीकी वे सुआ दिए रतिया काटो रे कटे ना अब तेरे बिना सजना सजना काटे कटे ना काटे ना तेरे बिना बेसुआदी रतिया ओ सजना हो रुखी रे काटू रे काटे कटना ರಂಜಿತಾ ಅವರೇ, ನಿಮ್ಮದು ಕದ್ರಿಯಲ್ಲಿರುವಂತಹ ಯಕ್ಷ ತಂಡ ಒಂದಿದೆ. ಸೊ ಇದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಯಾರೆಲ್ಲ ಇದ್ದೀರಿ? ಎಷ್ಟು ಜನ ಇದ್ದಾರೆ? ಅದು ಸ್ಟಾರ್ಟ್ ಆದದ್ದು ಆ್ಯಕ್ಚುಲಿ ಒಂದು ತಂಡ, ಬಾಲಯಕ್ಷಕೂಟ ಕದ್ರಿ ಅಂತ. ಮಕ್ಕಳು ಎಲ್ಲ 2009 ಸ್ಟಾರ್ಟ್ ಆದದ್ದು. ಆಗ ಎಲ್ಲ ಕ್ಲಾಸಿನ ಮಕ್ಕಳಿದ್ರು 10th ವರೆಗೆ. ಆಮೇಲೆ ಅಲ್ಲಿಯ ಮಕ್ಕಳ ತಾಯಿಯಂದಿರು ಬಂದರು, ಓಕೆ ನಾವು ಕಲಿತೇವೆ ಯಕ್ಷಗಾನ ಅಂತ. ಆಮೇಲೆ ಮಹಿಳಾ ಯಕ್ಷಕೂಟ ಅಂತ ಶುರುವಾಯಿತು. ಆಮೇಲೆ ಇನ್ನೊಂದು ಯಕ್ಷಕೂಟ ಅಂತ, ಹಾಗೆ 3 ಟೀಮ್ ಇದೆ. ಬಾಲಯಕ್ಷಕೂಟ, ಮಹಿಳಾ ಯಕ್ಷಕೂಟ ಮತ್ತು ಯಕ್ಷಕೂಟ ಕದ್ರಿ. ಬಾಲಯಕ್ಷಕೂಟದಲ್ಲಿ ನಾನು ಶುರು ಮಾಡಿದ್ದು ಬಾಲಯಕ್ಷಕೂಟದಲ್ಲಿ, ಈಗ ಮಹಿಳಾ ಯಕ್ಷಕೂಟದಲ್ಲಿ ವೇಷ ಮಾಡ್ತಿದ್ದೇನೆ. ಸೊ ಈಗ ಈ ವರ್ಷಕ್ಕೆ 12 ವರ್ಷ ಆಯಿತು ನಾವು ಟೀಮ್ ಕಟ್ಟಿ. ನನ್ನ ಟೀಮಲ್ಲಿ ಬಹಳಷ್ಟು ಮಕ್ಕಳು ನನ್ನಕ್ಕಿಂತ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ.
ಪ್ರಕೃತಿ, ನಿಶಾ, ನನ್ನ ತಂಗಿ ರಕ್ಷಿತಾ, ಆಮೇಲೆ ಋಷಿಕಾ ಕುಂದೇಶ್ವರ ಅಂತ, ಮತ್ತು ವಿಶ್ವತೇಜ್ ಕುಂದೇಶ್ವರ, ಹಾಗೆ ನಿಧೀಶ್, ತುಂಬ ಮಕ್ಕಳಿದ್ದಾರೆ. ಇದು ಕರೆಂಟ್ಲಿ ಹೇಳೋದು. ಮುಂಚೆ ಇನ್ನಷ್ಟಿದ್ರು, ಈಗ ಅವರೆಲ್ಲ ದೊಡ್ಡವರಾಗಿ ಅವರೆಲ್ಲ ಲೈನಲ್ಲಿ ದೇ ಡೂಯಿಂಗ್ ದ ಬೆಸ್ಟ್. ಕರೆಂಟ್ಲಿ ನಮ್ಮ ಟೀಮ್ನಲ್ಲಿ ತುಂಬ ಟ್ಯಾಲೆಂಟೆಡ್ ಮಕ್ಕಳು, ಬಹಳ ಒಳ್ಳೆ ವೇಷ, ನನ್ನಕ್ಕಿಂತಲೂ ಒಳ್ಳೆ ವೇಷ ಮಾಡ್ತಾರೆ. ಹಾಗೆ ಮಹಿಳಾ ಯಕ್ಷಕೂಟದಲ್ಲಿ ಸಮ್ ಆಫ್ ದ ನೇಮ್ಸ್ ನನ್ನ ಅಮ್ಮ ವನಿತಾ ರಾಮಚಂದ್ರ ಭಟ್ಟಿಯಲ್ಲೂರ್, ಮತ್ತು ಶೈಲಜಾ ಶ್ರೀಕಾಂತ್, ಅರುಣಾ ಸೋಮಶೇಖರ್, ಪೂರ್ಣಿಮಾ ಶಾಸ್ತ್ರಿ, ಇವರೆಲ್ಲ, ಸಂಧ್ಯಾ ಕುಂದೇಶ್ವರ್, ಇವರೆಲ್ಲ ಮೇನ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದು. ಹಾಗೆ ಯಕ್ಷಕೂಟದಲ್ಲಿ ಜಿತೇಂದ್ರ ಕುಂದೇಶ್ವರ ಅಂತ ನಿಮಗೆ ಗೊತ್ತಿರ್ಬೋದು. ಅವರು ಆದಷ್ಟು ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾರೆ ನಮ್ಮ ಟೀಮ್ಗೆ. ಅದು ಮಾರಲಿ ಆಗಲಿ ಅಲ್ಲ ಇಮೋಷ್ನಲಿ ಆಗಲಿ, ಹಿ ಈಸ್ ಆಲ್ವೇಸ್ ದೇರ್, ಇನ್ಕ್ಲೂಡಿಂಗ್ ಹಿಮ್. ಎಲ್ಲರೂ ನಮ್ಮ ಎಲ್ಲ ಟೀಮ್ ವಿ ಆರ್ ಲೈಕ್ ಅ ಫ್ಯಾಮಿಲಿ, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಐ ಕ್ಯಾನ್ ಸೇ. ಹಾಗೆ ತುಂಬ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇವೆ. ಹೀಗೆ ಇನ್ನೂ ಮುಂದುವರಿಬೇಕು ಎಂಬುದೇ ನನ್ನ ಆಸೆ. ಓಕೆ, ರಂಜಿತಾ ಎಲ್ಲೂರ್ ಅವರೇ, ನಿಮ್ಮ ಜೊತೆ ಮಾತಾಡಿ ನಮಗೆ ಬಹಳ ಖುಷಿ ಆಯಿತು. ನಿಮ್ಮ ಏನು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡ್ತಿರುವಂಥ ಸಾಧನೆ ಏನಿದೆ ಅದು ಇನ್ನಷ್ಟು ಜಾಸ್ತಿ ಆಗಲಿ, ನೀವು ಸಾಧನೆಯ ಶಿಖರವನ್ನು ಏರಿ ಒಂದು ಉತ್ತಮ ಒಂದು ಏನು ಯಕ್ಷಗಾನದಲ್ಲಿ ಹೆಸರು ಮಾಡಲಿ, ಇನ್ನಷ್ಟು ಮಾಡಿ ಅಂತ ನಾವು ಹಾರೈಸ್ತೇವೆ ಸ್ಪಂದನ ವಾಹಿನಿಯ ಪರವಾಗಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮೂರಿನ ಪ್ರತಿಭೆಯಾಗಿರುವಂತಹ ರಂಜಿತಾ ಎಲ್ಲೂರ್ ಅವರು ನಮ್ಮ ಜೊತೆ ಇದ್ದರು. ನಮ್ಮೂರ ಜಾಣೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಗುರುತಿಸಿ ಪರಿಚಯಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದರು ರಂಜಿತಾ ಎಲ್ಲೂರ್ ಅವರು. ಸೊ ಪ್ರತಿ ವಾರ ಒಬ್ಬೊಬ್ಬ ಕಲಾವಿದರನ್ನು ಅಥವಾ ಸಾಧನೆ ಮಾಡಿದಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆಗಿದ್ದವರು ರಂಜಿತಾ ಎಲ್ಲೂರು, ಒಬ್ಬ ಯಕ್ಷಗಾನ ಕಲಾವಿದೆ. ಅಷ್ಟೇ ಅಲ್ಲದೆ ಇವರು ಒಂದು ಉತ್ತಮ ಕಂಠವನ್ನು ಹೊಂದಿರುವಂತಹ ಪ್ರತಿಭೆ ಇದ್ದವರು. ಸೊ ಇದೇ ರೀತಿ ಪ್ರತಿ ವಾರ ಒಬ್ಬೊಬ್ಬ ಕಲಾವಿದರನ್ನು ನಿಮಗೆ ಪರಿಚಯಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾರೆ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ವಾರ ನಮ್ಮೂರ ಜಾಣೆಯಲ್ಲಿ ನಮ್ಮ ಜೊತೆ ಇದ್ದರು ರಂಜಿತಾ ಎಲ್ಲೂರು, ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಒಬ್ಬ ಪ್ರತಿಭೆ, ಸಾಧನೆ ಮಾಡ್ತಾ ಇರುವಂತಹ ಒಬ್ಬ ಪ್ರತಿಭೆ. ಸ್ವತಃ ತನ್ನ ತಂದೆಯಿಂದಲೇ ಯಕ್ಷಗಾನ ಕಲಿತು ಇದೀಗ ತಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಯಕ್ಷಗಾನ ಮಾಡ್ತಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರ್ ಅವರಿದ್ದರು. ಅಷ್ಟೇ ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರ್ ಅವರು. ಇದೇ ರೀತಿ ಪ್ರತಿ ವಾರವೂ ಒಬ್ಬೊಬ್ಬ ಸಾಧಕಿಯರನ್ನು ಪರಿಚಯಿಸ್ತಾ ಇರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.